ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ, ದಟ್ ಈಸ್ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ. ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಅದರ ಜೊತೆಗೆ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು. ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಯಾವಾಗಲೂ 2 ರೀತಿಯ ಒಂದು ಅಡುಗೆಗಳು ತಯಾರಾಗುತ್ತೆ. ಒಂದು ನಾಲಿಗೆಗೆ ಹಿಡಿಸುವಂಥದ್ದು, ಇನ್ನೊಂದು ಆರೋಗ್ಯಕ್ಕೂ ರುಚಿಕರವಾದಂಥದ್ದು. ಸೊ ಇದು 2 ಇದ್ರೆ ಮಾತ್ರ ಯಾವಾಗಲೂ ನಮ್ಮ ಮನಸ್ಸಿಗೆ ಕೂಡ ಖುಷಿ ಅಂತ ಅನಿಸುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಖುಷಿಯಿಂದ ಗೆಸ್ಟ್ಗಳು ಬರ್ತಾರೆ, ಖುಷಿಯಾದಂತಹ ಅಡುಗೆಗಳನ್ನು ಹೇಳ್ಕೊಡ್ತಾರೆ, ನಮಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಸೊ ಅದೇ ರೀತಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ವೀಣಾ ವಿಜಯ್ ಅವರು ಇದ್ದಾರೆ. ಸೊ ಅವರನ್ನು ಬನ್ನಿ ಖುಷಿಯಿಂದ ವೆಲ್ಕಮ್ ಮಾಡೋ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಪ್ರೀವಿಯಸ್ ಒಂದು ಎಪಿಸೋಡ್ ಅಲ್ಲಿ ನೀವು ಕೆಲವೊಂದು ಅಡುಗೆ ಹೇಳ್ಕೊಟ್ಟಿದ್ರಿ, ಡ್ರಿಂಕ್ಸ್ ಅನ್ನೆಲ್ಲ ಎಲ್ಲ ಟ್ರೈ ಮಾಡಿ ಆಯ್ತು, ಸೂಪರ್ ಆಗಿತ್ತು. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಒನ್ಸ್ ಅಗೇನ್ ವೆಲ್ಕಮ್. ಸೊ ಏನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತೊಂದು ಹೆಲ್ತಿ ಡ್ರಿಂಕ್. ಓಕೆ, ಡ್ರಿಂಕ್ ಅಂತೂ ಮ್ಯಾಂಡೇಟರಿ ಇರುತ್ತೆ ಅಲ್ವಾ? ಓಕೆ, ಮತ್ತೆ ಆಮೇಲೆ ಒಂದು ಸ್ನಾಕ್ಸ್. ಓಕೆ, ಸೊ 2 ಕೂಡ ಹೊಸತ್ತು. ಡ್ರಿಂಕ್ ಅಂತ ಹೇಳಿದ್ರೆ ಅಂದ್ರೆ ಏನ್ ಡ್ರಿಂಕ್, ಯಾವ್ದ್ರದ್ದು ಅದು? ಅದಂದ್ರೆ ಕೃಷ್ಣ ತುಳಸಿ ಎಲ್ಲ ಸೇರಿಸಿ, ಈಗ ಕೊರೋನಾ ಟೈಮ್ ಅಲ್ಲ, ಕರೆಕ್ಟ್, ಅದಕ್ಕೆ ಒಂದು ಇಮ್ಯುನಿಟಿ ಬೂಸ್ಟ್ ಅಂತ ಹೇಳ್ತೀವಿ. ಇಮ್ಯುನಿಟಿ ಬೂಸ್ಟರ್ ಮನೆಯಲ್ಲೇ ಇರೋದು ಕಷಾಯವಾ? ಕಷಾಯ, ಒಂಥರ ಕಷಾಯನೇ. ಒಂಥರ ಕಷಾಯ ಎಲ್ಲ ಒಳ್ಳೆ ಕಷಾಯನೇ. ಓಕೆ, ಆನಂತರ ಸ್ನಾಕ್ ಪಕೋಡ. ಯಾವ್ದ್ರ ಪಕೋಡ? ಪಕೋಡ ಅಂದ್ರೆ ಹೇಳಿದೆ ಕಡಲೆ ಹುಡಿ ಅದೆಲ್ಲ ಹಾಕಿ ಮಾಡುವಂಥದ್ದು. ಸರಿ, ಹಾಗಾದ್ರೆ ಹೋಗುವ ಕಿಚನ್ಗೆ ಬನ್ನಿ. ಓಕೆ ಮೇಡಮ್, ಸೊ ಫಸ್ಟ್ ನಾವು ಏನ್ ಮಾಡುವ ಹಾಗಾದ್ರೆ? ಹೆಲ್ತಿ ಡ್ರಿಂಕ್, ಇಮ್ಯುನಿಟಿ ಡ್ರಿಂಕ್ ಅಲ್ವಾ? ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಏನೆಲ್ಲ ನನ್ ಕಾಣುತ್ತೆ, ತುಳಸಿ ಕಾಣ್ತಾ ಇದೆ, ಅದು ಕೂಡ ಕಪ್ಪು ತುಳಸಿ ಅಥವಾ ಕೃಷ್ಣ ತುಳಸಿ ಹೇಳ್ತವೆ, ಮತ್ತೆ ಸಂಬಾರ ಬಳ್ಳಿ ಇದೆ, ಮತ್ತೆ ಇನ್ನೇನೆಲ್ಲ? ಅರಶಿಣ, ಡ್ರೈ ಜಿಂಜರ್, ಓಕೆ, ಲೆಮನ್ ಅಂತೆ, ಓಕೆ, ಲಿಂಬೆ, ಇಷ್ಟೇ. ಇದೆಲ್ಲವೂ ಮನೆಯಲ್ಲಿ ಸಿಗುತ್ತೆ, ಇರುವಂತದ್ದೇ. ಸ್ಟಾರ್ಟ್ ಮಾಡುವ. ಫಸ್ಟ್ ಹಾಗಾದ್ರೆ ನೀರು ಬಿಸಿ ಮಾಡ್ಲಿಕ್ಕೆ ನೀರಿಡ್ಬೇಕಾ? ಸೊ ಇದು ನನಗನಿಸುತ್ತೆ ಇಮ್ಯುನಿಟಿ ಬೂಸ್ಟರ್, ಮತ್ತೆ ಎಲ್ಲಾ ರೀತಿಯ ಶೀತಕ್ಕೆ, ನೆಗಡಿಗೆ, ಕೆಮ್ಮು ಎಲ್ಲದಕ್ಕೂ ಒಳ್ಳೇದಲ್ವಾ? ಸೊ ಇದು ಹಾಕುದಾ? ಸೊ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಅಷ್ಟು ಗ್ಲಾಸ್ ಅಲ್ವಾ? ಓಕೆ, ಕುದಿ ಬರ್ಬೇಕಾ ಅಥವಾ ಕುದಿ ಬರ್ಲಿ? ಓಕೆ, ಸೊ ಇದು ಏನೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ ನಿಮ್ಮ ಪ್ರಕಾರ? ಅರಿಶಿನ ಅಂದ್ರೆ ಆಂಟಿಬಯೋಟಿಕ್ ಅಲ್ಲ, ಅದು ಸ್ಕಿನ್ನಿಗೆ ಒಳ್ಳೇದು. ಏನಾದ್ರೂ ಹೊಟ್ಟೆಯಲ್ಲಿ ವರ್ಮ್ ಎಲ್ಲ ಇದ್ರೆ ಬೇಗ ಮಕ್ಕಳಿಗೆಲ್ಲ ಒಳ್ಳೇದು, ಅದು ಆರೋಗ್ಯಕ್ಕೆ. ಮತ್ತೆ ಇದು ಕ್ಯಾನ್ಸರ್ಗೆ ಒಳ್ಳೇದಂತ ಹೇಳ್ತಾರೆ. ಆದ್ರೆ ಅರಿಶಿನ ಎಲ್ಲದಕ್ಕೂ ಒಳ್ಳೇದು ಅಲ್ವಾ? ಸೌಂದರ್ಯಕ್ಕೆ ಮತ್ತು ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೇದು. ಕೃಷ್ಣ ತುಳಸಿ ಕೂಡ ಹಾಗೇನೆ, ಶೀತ, ಬ್ಲಡ್ ಕ್ಲೀನ್ ಮಾಡ್ಲಿಕ್ಕೆ, ಮಕ್ಕಳಿಗೆಲ್ಲದು ಬೆಳಿಗ್ಗೆ ಎದ್ದ ಕೂಡ್ಲಿಕ್ಕೆ 1-2 ಸೊಪ್ಪು, ಮಕ್ಕಳಿಗೆಲ್ಲ ಎಲ್ಲರಿಗೆ ಸಹ ಒಳ್ಳೇದದು. ಬೆಳಿಗ್ಗೆ ಎದ್ದ ಕೂಡಲೇ ಬ್ರೇಕ್ಫಾಸ್ಟ್ಗೆ ಮೊದಲು ನಾವು ನೀರೆಲ್ಲ ಕುಡಿಯೋದಕ್ಕೆ ಮೊದಲು ಇದೊಂದು 4 ಸೊಪ್ಪು ತಿನ್ನುವ. ಬಾಯ್ಲ್ ಆಯ್ತು, ಬಾಯ್ಲ್ ಆಗ್ತಾ ಬಂತು, ಹೌದು. ಸ್ಪೂನ್ ಕೊಡಿ. ಸೊ ಫಸ್ಟ್ ಗೆ ಅರಿಶಿನ ಎಷ್ಟು ಹಾಕಬೇಕಾಗುತ್ತೆ? ಒಂದು ಅರಿಶಿನಗೆ 1 ಸ್ಪೂನ್ ಎಲ್ಲ ಹಾಕಿದ್ರೆ ಏನು ತೊಂದರೆ ಬರುದಿಲ್ಲ. 1 ಟೀ ಸ್ಪೂನ್ ನಾವು ನೀರೆಷ್ಟು ಇಡ್ತೇವೋ ಅಷ್ಟಕ್ಕೆ, ಒಂದು 1 to 2 ಟೀ ಸ್ಪೂನ್ ತೊಂದರೆ ಇಲ್ಲ. ಆಮೇಲೆ ಸಂಬಾರುಳ್ಳಿ, ಇದನ್ನು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ರಸ ಬರಲಿ, ಇಲ್ಲಾದ್ರೆ ಕಲ್ಲಲ್ಲಿ ಕುಟ್ಟಿ ಸಹ ಹಾಕ್ಬೋದು, ಸ್ವಲ್ಪ ಜಜ್ಜಿ ಎಲ್ಲ.
ಇನ್ನು ತುಳಸಿ ಹಾಕುವ. ತುಳಸಿ, ಓಕೆ. ಎಲ್ಲದನ್ನು ಹಾಕಿ ಬಿಡೋದು ಬಾಯ್ಲ್ ಆಗುವಾಗ. ಓಕೆ. ನೋಡಿ ದಂಟೆಲ್ಲ ಹಾಕ್ಬೋದು, ಅದರಲ್ಲಿ ಸಹ ರಸ ಇರ್ತದೆ. ನೋಡಿ ಒಳ್ಳೆ ಘಮ ಬರ್ತಾ ಇದೆ ಅಲ್ವಾ? ಅದೇ. ಸೊ ಇದು ಹೇಗೆ ಬಿಸಿ ಬಿಸಿನೇ ಕುಡಿಬೇಕಾ? ಹಾ, ಸ್ವಲ್ಪ ನಮ್ಗೆ ಕುಡಿಲಿಕ್ಕೆ ಎಷ್ಟು ಬಿಸಿ ಬೇಕು ಅಷ್ಟು ಬೇಕು. ಅಂದ್ರೆ ಕೆಲವೊಂದು ತುಂಬಾ ಕಷಾಯ, ತಣ್ಣಾಗಬಾರ್ದು. ಕೆಲವೊಂದು ಕಷಾಯ ಬಿಸಿಯೇ ಕುಡಿಬೇಕು ಅದೇ ಅದೇ ಹೇಳ್ತಾರಲ್ವಾ? ಅದೇ. ಒಂದು ಲಿಡ್ ಹಾಕಿ ಅದು ಸ್ವಲ್ಪ ಬಾಯ್ಲ್ ಹಾಕಿ. ಸೊ ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಎಷ್ಟು ಹೊತ್ತು ಇದು ಬೇಯಬೇಕಾಗುತ್ತೆ? ಅದ್ರದ್ದೆಲ್ಲ ಸಾರ ಬರಬೇಕು. ಸಾರು ಒಂದು 10 ನಿಮಿಷ ಹಾಕ್ಬೇಕು. ಓಕೆ ಓಕೆ. 10 ನಿಮಿಷ ಆಗ್ಲಿಲ್ಲ ಆದ್ರೆ ಒಂದು 5 ಮಿನಿಟ್ಸ್ ಆದ್ರೂ ಬೇಕು. ಕರೆಕ್ಟ್ ಬಾಯ್ಲ್ ಆಗಿ ಅದರ ಅದರದೆಲ್ಲ ಸತ್ತೆಲ್ಲ ರಸ ಬರಬೇಕಲ್ವಾ? ಹೌದು. ಪ್ರತಿ ದಿವಸ ಇನ್ನೊಂದು ಈ ಕೊರೋನಾ ಟೈಮಲ್ಲಿ ಒಂದೊಂದು ಡ್ರಿಂಕ್ ನಾವು ಕುಡಿಲೇಬೇಕಾಗ್ತದೆ. ಖಂಡಿತ ಅಲ್ವಾ? ಇನ್ಕ್ಲೂಡ್ ಅರಿಶಿನ ಮತ್ತೆ ಪೆಪ್ಪರ್. ಸೊ ನೋಡುವಲ್ವಾ? ಬಾಯ್ಲ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕೆ ಎಲ್ಲ ಓಕೆ. ಅದೆಲ್ಲ ಹಾಕುವಾಗ ಸರಿ ಆಗ್ತದೆ. ಈಗ ಡ್ರೈ ಜಿಂಜರ್ ಹಾಕ್ತೇನೆ. ಓಕೆ. ಇದು ಸಿಕ್ಲಿಲ್ಲ ಆದ್ರೆ ಹಸಿ ಜಿಂಜರ್ ಹಾಕಬಹುದು. ಓಕೆ. ಅದು ಮನೆಯಲ್ಲಿ ಇದ್ದದ್ದು ನಾನು ಸ್ವಲ್ಪ ತಂದದ್ದು. ಓಕೆ. ಪೆಪ್ಪರ್ ಪುಡಿ ಹಾಕಿ. ಪೆಪ್ಪರ್ ಪೌಡರಾ? ಎಷ್ಟು ಹಾಕಬೇಕಾಗುತ್ತೆ? ಹಾಕ್ಲಿಯಾ? ಹಾಂ. ಸೊ ಇದು ಅರುಣಾದವರ ಕರಿಮೆಣಸಿನ ಹುಡಿ. ಪದಾರ್ಥಕ್ಕೂ ಕಷಾಯಕ್ಕೂ ಡ್ರಿಂಕಿಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸಾಕು. ಈಗ ಲಿಂಬು ಕಟ್ ಮಾಡಿದ್ದೇನೆ ಸಣ್ಣ ಪೀಸ್. ಎಲ್ಲ ಇಡಿಗೆ ಹಾಕೋದು? ಹೌದು. ಸೊ ರಸ ಹಾಕಲಿಕ್ಕೆ ಅಲ್ಲ, ಫುಲ್. ಓಕೆ ಓಕೆ. ಫುಲ್ ಲಿಂಬೆ ಹಾಕ್ಲಿಕ್ಕೆ. ಅದು ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ಬೇಕು. ಓಕೆ. ಸೊ ಇದಿಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಬಿಡೋದು. ಈಗ ನಾವು ಫ್ಲೇಮ್ ಫಾಸ್ಟ್ ಇಟ್ಟದಲ್ಲ, ಇನ್ನು ಸಿಮ್ಮಲ್ಲಿ ಇಟ್ಟು ಒಂದು 5 ಮಿನಿಟ್ಸ್ ಪುನಃ ಬಾಯ್ಲ್ ಮಾಡೋದು ಅಲ್ವಾ? ಸೊ ಅಂದ್ರೆ ಇದು ಬಾಯ್ಲ್ ಆದಷ್ಟು ಅದರದ್ದು ಅಂಶ ಎಲ್ಲ ಒಳ್ಳೆ ಬರುತ್ತೆ ಅಲ್ವಾ? ಓಕೆ. ಸೊ ಇನ್ನು 5 ಮಿನಿಟ್ಸ್ ಅಲ್ಲಿ ಆದ್ರೆ ರೆಡಿ. ಓಕೆ. ಎಸ್, ನೋಡುವ ಅಲ್ವಾ? ಓಕೆ. ಒಳ್ಳೆ ಬಾಯ್ಲ್ ಆಗಿದೆ. ಹೌದು, ಒಳ್ಳೆ ಅರೋಮಾ ಬರ್ತಾ ಇದೆ. ಹೌದು. ಸಾಕು. ಆಫ್ ಮಾಡುವನಾ? ಓಕೆ. ಓಕೆ. ಸೊ ಇನ್ನು ನೆಕ್ಸ್ಟ್ ಅದು ಫಿಲ್ಟರ್ ಮಾಡು. ಓಕೆ. ಸೋಸ್ಕೊಳ್ಳು ಅಲ್ಲ? ಅದರದ್ದು ರಸ ಎಲ್ಲ ನಾವು ಸ್ವಲ್ಪ ಒತ್ತಿ ತೆಗಿಯು. ಓಕೆ. ಸೊ ಆಯ್ತಲ್ವಾ? ಓಕೆ. ಸರ್ವ್ ಮಾಡ್ತೇನೆ. ಸೊ ಇಮ್ಯುನಿಟಿ ಡ್ರಿಂಕ್ ರೆಡಿ ಆಯ್ತು. ರೆಡಿ ಆಯ್ತು. ಇದು ಮಲ್ಲಿಗೆ ಹೂ ಉಂಟಲ್ಲ, ಇದರಲ್ಲಿ ಕೂಡ ಸರ್ಬತ್ತು ಮಾಡ್ತೇವೆ. ಓಕೆ. ಇದರಲ್ಲೂ ಡ್ರಿಂಕ್ ಆಗುತ್ತೆ? ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಹಾಗಾದ್ರೆ ಮಾಡಿ ಕೊಡಿ, ಅದು ಒಂದು ಟೇಸ್ಟ್ ನೋಡಿ. ಖಂಡಿತ ಅಲ್ವಾ? ಆದ್ರೆ ಇದು ಡೆಕೋರೇಷನ್ ಮಾತ್ರ ಅಲ್ಲ, ಇದರಲ್ಲಿ ಕೂಡ ಮೆಡಿಸಿನ್ ಎಲ್ಲ ಇದೆ. ಓಕೆ. ಸೊ ಸೂಪರ್. ಇದಾಗ್ತೇನೆ. ಸೊ ಅದನ್ನ ಕಚ್ಚಿ ಕಚ್ಚಿ ತಿಂದ್ರೆ ಆಯ್ತು ಹಾಗಾದ್ರೆ? ಅದೇ ಒಂದರಲ್ಲಿ. ಓಕೆ. ಇಮ್ಯುನಿಟಿ ಡ್ರಿಂಕ್ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ವಾ ವೀಕ್ಷಕರೇ, ನಿಮ್ಗೆ ಗೊತ್ತಿದೆ ಮನೆಯಲ್ಲೇ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಸೊ ಆ ಟೈಪಲ್ಲೇ ನಿಮಗೆ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ವಸ್ತುಗಳು ಸಿಗುತ್ತೆ, ಅಥವಾ ಈ ತುಂಬಾನೇ ಆಯುರ್ವೇದಿಕ್ ಅಂಶಗಳಿರುವಂತಹ ಎಲೆ ಅಥವಾ ಬೇರು ಅಥವಾ ಇನ್ಯಾವುದೇ ಆಗಿರ್ಬೋದು. ಬಟ್ ಇದೊಂದು ತುಂಬ ಸಲೀಸಾಗಿ ಸಿಗುವಂತಹ ವಸ್ತುಗಳು. ಸೊ ಇಮ್ಯುನಿಟಿ ಡ್ರಿಂಕ್ ಬೇರೆ ಈ ಸಂದರ್ಭದಲ್ಲಿ ತುಂಬಾನೇ ಆಪ್ಟ್ ಆಗುವಂಥದ್ದು. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಇಮ್ಯುನಿಟಿ ಬೂಸ್ಟರ್ ಕಷಾಯ ತಯಾರಿಸೋ ವಿಧಾನ. ಮೊದಲು 5 ರಿಂದ 6 ಗ್ಲಾಸ್ ನೀರನ್ನು ಕುದಿಸಿ. ಕುದಿ ಬಂದ ಬಳಿಕ 2 ಚಮಚ ಅರುಣಾ ಅರಿಶಿನ ಪುಡಿ, ಮುಷ್ಟಿಯಷ್ಟು ದೊಡ್ಡ ಪತ್ರೆಯನ್ನು ಕೈಯಲ್ಲೇ ತುಂಡು ಮಾಡಿ ಹಾಕಿ. ನಂತರ ಮುಷ್ಟಿಯಷ್ಟು ಕೃಷ್ಣ ತುಳಸಿ ಹಾಕಿ ಕುದಿಸಿಕೊಳ್ಳಿ. 5 ರಿಂದ 10 ನಿಮಿಷ ಕುದಿಸಿಕೊಂಡು 2 ಚಮಚ ಒಣಶುಂಠಿ ಪುಡಿ, 3 ರಿಂದ 4 ಚಮಚದಷ್ಟು ಅರುಣಾ ಕರಿಮೆಣಸು ಪುಡಿ, 1 ತುಂಡು ಮಾಡಿದ ನಿಂಬೆ ಹಣ್ಣನ್ನು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸಿ 5 ನಿಮಿಷ ಕುದಿಸಿಕೊಳ್ಳಿ. ಬಳಿಕ ಸೋಸಿಕೊಂಡು ಬಿಸಿ ಬಿಸಿಯಾಗಿ ಸವಿಯಿರಿ. ಈ ಕಷಾಯ ಶೀತ ಜ್ವರವನ್ನು ತಡೆಯಲು ಬಲು ಉಪಕಾರಿ. ಎಸ್. ಸೊ ವೀಕ್ಷಕರೇ,
ಹೆಲ್ತ್ ಈಸ್ ಆಲ್ವೇಸ್ ವೆಲ್ತ್ ಅಂತ ಹೇಳ್ತಾರೆ. ಒಂದು ರೆಸಿಪಿ ರೆಡಿ ಆಯಿತು, ವೆರಿ ಇಂಪಾರ್ಟೆಂಟ್ ರೆಸಿಪಿ ಅದು. ಸೊ ಎಲ್ಲರೂ ಒಮ್ಮೆ ಆದರೂ ಈ ರೆಸಿಪಿಯನ್ನು ಮನೇಲಿ ಮಾಡ್ಕೊಂಡು ಕುಡೀರಿ, ಎಲ್ಲರೂ ಕುಟುಂಬ ಸಮೇತ ಕುಡೀರಿ. ಆ್ಯಂಡ್ ಅದರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ ರೆಡಿ ಆಗಲಿಕ್ಕಿದೆ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸ್. ಸೊ ಒನ್ ಆಫ್ ದ ಬೆಸ್ಟ್ ಕುಚ್ಚಲಕ್ಕಿ ಅಂತ ಹೇಳ್ತಾರೆ. ಅಂಡ್ ಅದರ ಜೊತೆಗೆ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, 40 ಇಯರ್ಸ್ನ ಒಂದು ಇತಿಹಾಸ ಇರುವಂತಹ ಒನ್ ಆಫ್ ದ ಬೆಸ್ಟ್ ಮಸಾಲ. ಆ್ಯಂಡ್ ಈ ರೀತಿಯೆಲ್ಲ ಕಷಾಯ ಅದಕ್ಕೆಲ್ಲ ಈ ಮಸಾಲಗಳು ಬೇಕಾದರೆ ಇಟ್ ಈಸ್ ಅ ವೆರಿ ಮಸ್ಟ್ ಮಸಾಲ ಅಂತ ಹೇಳ್ಬೋದು. ಅದರ ಜೊತೆಗೆ ಉಳಿದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಚಿತ್ರಕೂಟ, ಶಿಶು ಪೋಷಕ, ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್. ಸೊ ವೀಕ್ಷಕರೇ, ನೆಕ್ಸ್ಟ್ ಒಂದು ಸ್ನ್ಯಾಕ್ ರೆಡಿ ಆಗ್ತದೆ. ಸೊ ಏನು ಯಾವ ರೀತಿ ಬನ್ನಿ ಕೇಳು. ಎಸ್ ಮೇಡಮ್, ಸೊ ಸ್ನ್ಯಾಕ್ ಅಂತ ಹೇಳಿದ್ರಿ, ಸೊ ಸ್ಟಾರ್ಟ್ ಮಾಡುವಲ್ವಾ ಹಾಗಾದ್ರೆ? ಎಸ್, ಯಾವ ರೀತಿ, ಏನು ಫಸ್ಟ್ ಅದಕ್ಕೆ? ಫಸ್ಟ್ ಬೌಲಿಗೆಲ್ಲ ಮಿಕ್ಸ್ ಮಾಡುವ. ಓಕೆ, ಈರುಳ್ಳಿ ಹಾಕುವ. ಓಕೆ, ಸೊ ಇದು ಈವ್ನಿಂಗ್ ಸ್ನ್ಯಾಕ್, ಕಾಫಿ ಅಥವಾ ಚಾ ಜೊತೆ ಅಲ್ವಾ? ಓಕೆ, ಇದಕ್ಕೆ ಕಾಯಿ ಮೆಣಸು. ಕಾಯಿ ಮೆಣಸು, ಓಕೆ. ಇದು ಸ್ವಲ್ಪ ಖಾರ ತಿಂಡಿ, ಖಾರ ಥರನಾ? ಓಕೆ. ಉಪ್ಪು. ಉಪ್ಪು. ಸೊ ಇದು ಪಕೋಡ ಮಾಡ್ತಾ ಇರೋದು ನಾವು ಕಡಲೆ ಹಿಟ್ಟಲ್ಲಿ? ಹೌದು. ಓಕೆ. ಕಡಲೆ ಹಿಟ್ಟು, ಗೋಧಿ, ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ರೈಸ್. ರೈಸ್, ಓಕೆ. ಇದನ್ನು ಮೂರು ಫಸ್ಟ್ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡು. ಓಕೆ. ಅಂದರೆ ಉಪ್ಪು ರಸ ಎಲ್ಲ, ಈರುಳ್ಳಿ ಇದೆಲ್ಲ ನೀರು ಬಿಡಬೇಕು. ಓಕೆ. ಸೊ ಕೇವಲ ಇದನ್ನೇ ಮೂರನ್ನೇ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಾ? ಅಂದರೆ ಉಪ್ಪು ಖಾರ ಮೂರಲ್ಲಿ ಸಹ ಮಿಕ್ಸ್ ಆಗುತ್ತೆ. ಹೌದು. ಮತ್ತೆ ನೀರು ಬಿಡ್ತದೆ ಅದು. ಆಮೇಲೆ ಇದು ನೀರು ನೋಡಿ ಮತ್ತೆ ನಾವು ಉಳಿದದ್ದು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಳ್ಳೋದು. ಓಕೆ. ಆ್ಯಕ್ಚುಲಿ ಈಗ ಮಾಡಿ ಒಂದು 1/2 hour ಬಿಡಬೇಕು ರೆಸ್ಟ್ ಮಾಡಲಿಕ್ಕೆ ಇದನ್ನ. ಇದನ್ನ ಓಕೆ. ಮನೆಯಲ್ಲಿ ಮಾಡೋದಾದ್ರೆ ಈಗ ಮಾಡಿ ಒಂದು 1/2 hour. 1/2 hour ಇಡಬೇಕು. ಓಕೆ. ಸೊ ಇಷ್ಟನ್ನೇ ಮಾಡಿ ಅರ್ಧ ಗಂಟೆ ರೆಸ್ಟ್ ಇಡಬೇಕು. ಹೌದು. ಓಕೆ. ಇವಾಗ ಕರಿಸೊಪ್ಪು ಸ್ವಲ್ಪ ಕೈಯಲ್ಲಿ ಸ್ವಲ್ಪ, ಅಂದರೆ ಕತ್ತಿ ತಾಗಿಸಬಾರ್ದು ಹೇಳ್ತಾರೆ, ಅದರದ್ದು ರುಚಿ ಸಿಕ್ಕುದಿಲ್ಲ ಅಂತ ಕರಿಸೊಪ್ಪುಗೆ. ಅಮ್ಮನವರೆಲ್ಲ ಹೇಳ್ತಾರೆ, ಅದಕ್ಕೆ ಅದನ್ನ ಫಾಲೋ ಮಾಡಿಕೊಂಡು ಹೋಗೋದು. ಕರೆಕ್ಟ್ ಅಲ್ವಾ? ಅದೆಲ್ಲ ಒಂದು ಕೆಲವೊಂದು ಕಸ್ಟಮ್ಸ್ ಮೊದಲಿಂದಲೂ ಇರುವಂತದ್ದು. ಮತ್ತೆ ಏನಾದರೂ ತಪ್ಪಿದ್ರೆ ನಾವೇನೋ ತಪ್ಪು ಮಾಡಿದ ಅಂತ ಆಗ್ತದೆ. ಕರೆಕ್ಟ್, ಹೌದು ಅಲ್ಲ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಕೆಲವರು ಇದರಲ್ಲಿ ಓಂಕಾಳೆಲ್ಲ ಹಾಕ್ತಾರೆ. ಓಕೆ. ಓಂಕಾಳು, ಹಿಂಗು ಎಲ್ಲ ಅದೆಲ್ಲ ಹಾಕಬಹುದು. ಓಕೆ. ಕಡಲೆ ಹುಡಿ ಎಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಕಡಲೆ ಹುಡಿ. ಕಡಲೆ ಹುಡಿ, ಅದೇ. ಸೊ ಇದು ಎಷ್ಟು ಸ್ಪೂನ್ ಬೇಕು? ಒಂದು 2-3? ಅದು ನೋಡಿ ನಮಗೆ ಎಷ್ಟು ಬೇಕು. ಆನಿಯನ್ ಡಿಪೆಂಡ್. ಓಕೆ, ಆನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೈಸ್ ಫ್ಲೋರ್. ಓಕೆ. ಕ್ರಿಸ್ಪಿ ಬರಲಿಕ್ಕೆ ಇದು ಸ್ವಲ್ಪ ಮೈದಾ. ಮೈದಾ, ಓಕೆ. ಸೊ 3 ಹುಡಿ ಯೂಸ್ ಆಗುತ್ತೆ, ಕಡಲೆ ಹುಡಿ, ಮೈದಾ ಹುಡಿ ಮತ್ತು ಅಕ್ಕಿ ಹುಡಿ. ಸೊ ಇನ್ನು ಮಿಕ್ಸ್ ಮಾಡೋದು. ಓಕೆ. ಸೊ ಇದು ಯಾವ ತರ ಅಂದ್ರೆ ಏನು ಮಾಡ್ಕೊಳ್ಳಿಕ್ಕೆ? ಡೀಪ್ ಫ್ರೈ ಆಗಿರುತ್ತಲ್ವಾ? ಹೌದು. ಸೊ ಎಣ್ಣೆ ಇಟ್ಕೊಂಡು ಬಿಡೋಣ? ಆಯ್ತು. ಸರಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಿಮ್ಗೆ ಗೊತ್ತಿದೆ, ಒನ್ ಆಫ್ ದ ಬೆಸ್ಟ್ ಆಯಿಲ್ ಇದು. ಇವಾಗ ಇದಾಗಿದೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಸ್ವಲ್ಪ ಪುದೀನ, ಇನ್ನು ಸ್ವಲ್ಪ ಮೆಣಸಿನ ಹುಡಿ ಹಾಕಿ. ಮೆಣಸಿನ ಹುಡಿ ಬೇಕಾ? ಅದು ಸ್ವಲ್ಪ ಖಾರನೂ ಇರುತ್ತೆ ಇದು. ಹೌದು. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಸಾಕು. ನೀರು ಹಾಕು. ನೀರು ಹಾಕುದಾ? ಸ್ವಲ್ಪ ಹಾಕ್ಲಿಯಾ? ಸ್ವಲ್ಪ ಸಾಕು.
ಎಣ್ಣೆ ಬಿಸಿಯಾಗಿದೆಲ್ಲ, ಹೌದು. ಕೈಯಲ್ಲಿ ಸಹ ಹಾಕ್ಬಹುದು. ಹಾಂ, ಸೊ ಇದನ್ನು ತಟ್ಟಬೇಕು ಹಾಗೆಲ್ಲ ಏನಿಲ್ಲ? ಇಲ್ಲ. ಈ ಥರ ಹಾಕೋದಲ್ವಾ? ಹೌದು. ಎಕ್ಸ್ಪೀರಿಯನ್ಸ್ ಹೋಟೆಲಲ್ಲಿ ಆದರೆ ಅವರು ಸ್ವಲ್ಪ ಸ್ವಲ್ಪ ಈಗ ಫಾಸ್ಟಲ್ಲಿ ಮಾಡ್ತಾರೆ ಅಲ್ವಾ, ಚಮಚದಲ್ಲಿ ಚಮಚಲ್ಲಿ. ಹೌದೌದು. ಸೊ ಈ ತರ ಸಣ್ಣ ಸಣ್ಣದಾಗಿ ಹಾಕಿರೋದ್ರಿಂದ ಬೇಯಲಿಕ್ಕೂ Easy ಫಾಸ್ಟ್ ಆಗ್ತದೆ. ಆಗುತ್ತಲ್ವಾ? ಆಯ್ತು. ಓಕೆ. ಇವಾಗ ಸ್ವಲ್ಪ ಸಣ್ಣದಾಕಿಡುವ ಸಿಮ್ಮಲ್ಲಿ, ಒಳಗೆ ಬೇಯಬೇಕಲ್ಲ. ಓಕೆ. ಈ ಹಿಟ್ಟೊಂದು ಅರ್ಧ ಗಂಟೆ ಇಟ್ಟರೆ, ನಾವು ಅದರಲ್ಲಿ ಬೇಕಿಂಗ್ ಸೋಡಾ ಎಲ್ಲ ಹಾಕಲಿಲ್ಲ. ಓಕೆ. ಮನೆಯಲ್ಲಿ ಮಾಡೋದಾದ್ರೆ ಅದೆಲ್ಲ ಅಗತ್ಯ ಹೋಟೆಲಲ್ಲಿ ಆದರೆ ಅವರು ಹಾಕ್ತಾರೆ, ಬೇಕಿಂಗ್ ಸೋಡಾ ಹಾಕ್ತಾರೆ. ಇದೊಂದು ಅರ್ಧ ಗಂಟೆ 1 hour ನಾವು ರೆಸ್ಟಿಗೆ ಇಟ್ಟರೆ ಓಕೆ, ಒಳ್ಳೆ ಸ್ಮೂತ್ ಆಗಿ ಬರ್ತದೆ. ಸ್ಮೂತ್ ಆಗಿ ಬರುತ್ತೆ. ಓಕೆ. ಇವಾಗ ಸೊಪ್ಪು, ಓಕೆ, ಕರಿ ಸೊಪ್ಪು ಒಟ್ಟಿಗೆ ಹಾಕುವ. ಅದಕ್ಕೇನೆ ಹಾಕಿ ಬಿಡೋದು? ಹೌದು. ಅಂದ್ರೆ ನಾವು ಮಿಕ್ಸ್ ಮಾಡುವಾಗಲೂ ಹಾಕಿರ್ತೇವೆ, ಈಗ ಹಾಕೋದ್ರಿಂದ ಏನು ಅದು ಸ್ಮೆಲ್ ಎಣ್ಣೆಯಲ್ಲಿ ಅದು ಕರಿಯುವಾಗ ಸಪರೇಟ್ ಮಿಕ್ಸರ್ಗೆಲ್ಲ ಹಾಕ್ತೇವೆಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ, ಅಂದ್ರೆ ನಾವು ಕೆಲವೊಂದು ತಿನ್ನುವಂತಹ ಈ ಮಿಕ್ಸರ್ ಅಲ್ಲಿ ಅಥವಾ ಬೇರೆ ಖಾರ ಕಡ್ಡಿಲೆಲ್ಲ ಮಿಕ್ಸಿಂಗ್ ಇರುತ್ತೆ ಅಲ್ವಾ? ಕರೆಕ್ಟ್. ನೋಡ್ಲಿಕ್ಕೆ ಸಹ ಚಂದ. ಹೌದು. ಅಂಡ್ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಸ್ಪೂನ್ ಅಲ್ಲಿ ಹಾಕಿದ್ರಂತ. ಹೌದು. ಅದೇ ಒಂದು 1 hour ರೆಸ್ಟ್ ಮಾಡ್ಲಿಕ್ಕೆ ಇಟ್ರೆ ಮತ್ತೆ ಸಹ ರುಬ್ಬುತ್ತದೆ. ಹೌದಾ? ಓಕೆ. ಈವ್ನಿಂಗ್ ಸ್ಟ್ಯಾಕ್ ಆದ್ರೆ ಒಂದು 2 ಗಂಟೆಗೆಲ್ಲ ಹಿಟ್ಟು ರೆಡಿ ಮಾಡಿಟ್ರೆ ಕರೆಕ್ಟ್ 4 o'clockಗೆ ರೆಡಿ ಆಗುತ್ತೆ. ಹೌದು. ಸೊ ಸಂಜೆ ಸ್ನ್ಯಾಕ್ ಮಾಡೋದಾದ್ರೆ ಒಂದು 2 ಗಂಟೆಗೆ ರೆಡಿ ಮಾಡಿಟ್ರೆ ನೀಟಾಗಿ ಸೆಟ್ ಆಗಿರ್ತದೆ. ರೆಡಿ ಆಗಿದೆ ಈಗ. ರೆಡಿ ಆಯ್ತಾ? ಗ್ಯಾಸ್ ಆಫ್ ಮಾಡುವಲ್ಲ? ಸೊ ನೀವು ಹೇಳ್ದಾಗೇನೆ ಕರಿ ಲೀವ್ಸ್ ಇದ್ದು ಅರೋಮಾ ಚೆನ್ನಾಗಿ ಬರುತ್ತೆ ಅಲ್ವಾ? ಸರ್ವ್ ಮಾಡ್ಕೊಳ್ಳೋದಲ್ವಾ? ಹೌದು. ಓಕೆ. ರೆಡಿ ಅಲ್ವಾ? ಪಕ್ಕವಾಡ ರೆಡಿ ಆಗಿದೆ. ಎಸ್, ಸೂಪರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪಕೋಡ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ. ಆ್ಯಂಡ್ ಅದರ ಕರಿ ಲೀವ್ಸ್ ಇನ್ಸೈಡು ಫಿಲ್ಲಿಂಗ್ ಇದೆ, ಹೊರಗಡೆ ಕೂಡ ರೋಸ್ಟ್ ಆಗಿ ತುಂಬ ಚೆನ್ನಾಗಾದಂತಹ ಅರೋಮಾ ಕೊಡ್ತಾ ಇದೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಪಕೋಡ ತಯಾರಿಸುವ ವಿಧಾನ: ಮೊದಲು ಹೆಚ್ಚಿದ ಈರುಳ್ಳಿಯನ್ನು ಹಸಿಮೆಣಸು ಉಪ್ಪು ಹಾಕಿ ಚೆನ್ನಾಗಿ ಕಿವುಚಿ ಕಲಸಿ. ನಂತರ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಬಳಿಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕರಿಯುವಾಗ ಸ್ವಲ್ಪ ಕರಿಬೇವನ್ನು ಎಣ್ಣೆಗೆ ಉದುರಿಸಿ ಕರಿಯಿರಿ. ಈಗ ಬಿಸಿ ಬಿಸಿ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿಕರ. ಓಕೆ ಮೇಡಮ್, ನಮ್ದು 2 ರೆಸಿಪೀಸ್ಗಳು ರೆಡಿ ಆಯಿತು. ಸೊ ಒಂದು ಸ್ನ್ಯಾಕ್, ಇನ್ನೊಂದು ಹೆಲ್ದಿ ಇಮ್ಯುನಿಟಿ ಡ್ರಿಂಕ್. ಸೊ ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ಫಸ್ಟ್ ಡ್ರಿಂಕ್ ಟೇಸ್ಟ್ ನೋಡುವ ಅಲ್ವಾ? ತಗೊಳ್ಳಿ. ಎಸ್. ಸೊ ನಾರ್ಮಲಿ ಈ ಥರ ಕಷಾಯ ಮಾಡಿ ಮಕ್ಕಳ ಮುಂದೆ ಇಟ್ಟಾಗ ಸ್ವಲ್ಪ ಹಿಂಜರಿತಾರೆ ಅಲ್ವಾ? ಓಕೆ. ಹಾ, ಕಷಾಯ ಅಂತೂ ಬಹಳ ಖಡಕ್ ಇದೆ, ಬಟ್ ಪ್ರತಿಯೊಂದರ ಟೇಸ್ಟ್ ಹೇಳ್ತಾ ಇದೆ. ಇದರಲ್ಲಿ ಸಂಬಾರ ಬೆಳ್ಳಿ ಇದೆ, ಅಥವಾ ಜಿಂಜರ್ ಇದೆ, ಅದಲ್ಲದೆ ಅರಶಿನ, ತುಳಸಿ, ಎಲ್ಲದರ ಟೇಸ್ಟ್ ಅಂತೂ. ಆ್ಯಂಡ್ ಉಳಿದ ಕಷಾಯ ಥರ ಏನು ಅಷ್ಟೊಂದು ಕಹಿ ಅಥವಾ ತುಂಬ ಖಾರ ಅಂತ ಅನಿಸಲ್ಲ. ನನಗನ್ನಿಸುತ್ತೆ ಬಿಸಿ ಬಿಸಿ ಇದ್ದರೆ ಇನ್ನೂ ಖಡಕ್ಕಾದಂಥ ಟೇಸ್ಟ್. ಸೊ ನೀವು ಹೇಳಿದಾಗೆ ಕಂಪ್ಲೀಟ್ ಗಂಟಲಲ್ಲಿ ಒಂದು ರೀತಿಯ ಆರಾಮ್ ಫೀಲ್ ಆಗುತ್ತೆ ಅಲ್ವಾ? ಆ್ಯಂಡ್ ಈ ಟೈಮಿಗೆ ಇದು ಹೇಳಿ ಮಾಡಿಸಿದ್ದು, ಇನ್ ಕೇಸ್ ಶೀತ ಅಥವಾ ಜ್ವರ ಅಥವಾ ಏನಾದಿದ್ರು ಇದೊಂದು ಮಾಡ್ಕೊಂಡು ತಿಂದರೆ ಸಮಥಿಂಗ್ ವಿ ಫೀಲ್ ಲೈಟ್. ತುಂಬ ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡ್ಬೋದು. ಆ್ಯಂಡ್ ಸ್ನ್ಯಾಕ್ ಟೇಸ್ಟ್ ನೋಡೋಲ್ವಾ ಪಕೋಡ. ಸೊ ನೀವು ಹೇಳಿದ್ರಿ ಸ್ವಲ್ಪ ಸಮಯ ಇಟ್ಟರೆ ಇನ್ನೂ ಸ್ವಲ್ಪ ಸಾಫ್ಟ್ ಬರುತ್ತೆ. ಚೆನ್ನಾಗಿದೆ. ನೀವು ಹೇಳಿದಾಗೆ
ದ ಮೇನ್ ಟೇಸ್ಟ್ ಈಸ್ ಆನಿಯನ್ ಮತ್ತು ಖಾರ, ಅದರ ಜೊತೆಗೆ ಈ ಕರಿಬೇವು ಅಲ್ವಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈವ್ನಿಂಗ್ ಹೊತ್ತಿಗೆ ಸುಮ್ಮನೆ ಹೀಗೇನೆ ಕುತ್ಕೊಂಡಿರುವಾಗ ತುಂಬ ಚೆನ್ನಾಗಿ ಆಗ್ಬೋದು. ತುಂಬ ಟೇಸ್ಟ್ ಆ್ಯಂಡ್ ವೆರಿ ಈಸಿಯಲ್ಲಿ, ಆ್ಯಂಡ್ ಅದರಲ್ಲಿ ಈಸಿಯಾಗಿ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಸೂಪರ್ ಆದಂಥ ಟೇಸ್ಟ್. ವೆರಿ ನೈಸ್, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು? ನನಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದು ಅಡಿಗೆ ಮಾಡೋದು ಅಂತ ಹೇಳುವಾಗಲೇ. ನೀವು ಅಡುಗೆ ಮನೆಗೆ ಬಂದಾಗ ಏನಾದರೂ ಸ್ಪೆಷಲ್ ಮಾಡಿಕೊಡ್ತೀರಾ? ದಟ್ಸ್ ವಾಟ್ ಅಪ್ರಿಷಿಯೇಬಲ್. ಯಾಕಂತ ಹೇಳಿದರೆ ಒಂದು ಡ್ರಿಂಕ್ ಆ್ಯಂಡ್ ಒನ್ ಮೋರ್ ಸ್ನ್ಯಾಕ್ ಎರಡು ಕೂಡ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೊ ಅದರ ಜೊತೆಗೆ ಆಯಿಲ್ ಯಾವಾಗಲೂ ಚಾಯ್ಸ್ ಮಾಡುವಾಗ ಬೆಸ್ಟ್ ಆಗಿರಬೇಕು, ಬಿಕಾಸ್ ವೆರಿ ಹೆಲ್ದಿ ಆಗಿರಬೇಕು. ಸೊ ಇದು ಹೆಲ್ದಿ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅವರ ಕಡೆನೊಂದು ಸಣ್ಣ ಗಿಫ್ಟ್ ನಿಮಗೆ. ಹಾಗೆಯೇ ಸನ್ ಪ್ರೀಮಿಯಂ ಅವರದ್ದೇ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಗೋಧಿ ಹಿಟ್ಟು ಬಂದಿದೆ. ಸೊ ಅವರ ಕಡೆನೊಂದು ಸಣ್ಣ ಗಿಫ್ಟ್. ಆ್ಯಂಡ್ ಮನೆ ಮಂದಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರಲಿಕ್ಕೆ ಕುಚ್ಚಲಕ್ಕಿ, ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸ್, ಅವರ ಕಡೆನೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ಟೈಮಿಗೆ ಯಾವ್ಯಾವ ರೀತಿಯ ಫುಡ್ ತಗೊಳ್ಬೇಕು ಅದೇ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎನಿವೇ, ನಿಮ್ಗೆ ಗೊತ್ತಿದೆ ಇವತ್ತಿನ 2 ರೆಸಿಪೀಸ್ಗಳು ನೀವು ಕಲ್ತ್ಕೊಂಡ್ರಿ, ಮನೇಲಿ ಕೂಡ ಟ್ರೈ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಒಬ್ರು ಗೆಸ್ಟ್ ಇರ್ತಾರೆ, ಏನಾದರೂ ಒಂದು ಹೊಸತು ರೆಸಿಪೀಸ್ಗಳು ರೆಡಿ ಆಗುತ್ತೆ. ಬಟ್ ಅಲ್ಲಿ ತನಕ ನೀವೆಲ್ಲರೂ ಸೇಫ್ ಆಗಿರಿ, ಹೆಲ್ದಿ ಫುಡ್ ತಿನ್ನಿ ಆ್ಯಂಡ್ ಮನೆಯೊಳಗಡೆ ಕುತ್ಕೊಂಡು ಗಮ್ಮತ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗುವ. ಸ್ಟೇ ಟ್ಯೂನ್ ಟು ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.